ನಿರಂತರವಾಗಿ ಮಳೆ ನೀರು ಸುರಿದು 5 ಮನೆಗಳು ಅಪಾಯಕ್ಕೆ ಸಿಲುಕಿರುವ ಘಟನೆ ಬೆಳ್ಮಾ ಕಾನೆಕೆರೆ ಎಂಬಲ್ಲಿ ನಡೆದಿದೆ. ಸಮರ್ಪಕ ಚರಂಡಿ ವ್ಯವಸ್ಥೆ ಇಲ್ಲದೆ ಇರುವುದು ಘಟನೆಗೆ ಕಾರಣ ಅಂತ ಮನೆ ಮಂದಿ ಆರೋಪಿಸಿದ್ದಾರೆ. ಕಾನೆಕೆರೆ ನಿವಾಸಿ ಅಬ್ದುಲ್ ರೆಹಮಾನ್, ಅನೀಸ್, ಹಸೀನಾರ್ ಸಹಿತ ಇನ್ನಿಬ್ಬರ ಮನೆಗಳು ಅಪಾಯದಂಚಿಗೆ ಸಿಲುಕಿದೆ. ತಡೆಗೋಡೆ ಅವೈಜ್ಞಾನಿಕವಾಗಿ ರಚನೆಯಾಗಿರೋದ್ರಿಂದ ನೀರು ನೇರ ಮನೆಗಳಿಗೆ ನುಗ್ಗಿ ಹಾನಿಯಾಗಿದೆ. ಸ್ಥಳೀಯ ಪಂಚಾಯತ್ ಆಗಲಿ ಜನಪ್ರತಿನಿಧಿಗಳಾಗಲಿ ಗಮನ ಹರಿಸ್ತಾ ಇಲ್ಲ ಎನ್ನುವ ಆರೋಪವನ್ನ ಮನೆ ಮಂದಿ ಮಾಡಿದ್ದಾರೆ. ಸರ್ಕಾರದಿಂದ ಕಟ್ಟಲಾದ ತಡೆಗೋಡೆ ಕಳಪೆಯಾಗಿದೆ, ಸರ್ಕಾರ ಗಮನ ಹರಿಸ್ತಾ ಇಲ್ಲ, ಸ್ಥಳಕ್ಕೆ ಗ್ರಾಮ ಕರ್ಣಿಕರು ಕೂಡ ಬಂದಿಲ್ಲ, ಲಾಕ್ಡೌನ್ನಿಂದ ಕಂಗೆಟ್ಟಿದ್ದೇವೆ, 5 ಹೆಣ್ಮಕ್ಳು ಮಧ್ಯಪ್ರಾಯಕ್ಕೆ ಬಂದಿದ್ದಾರೆ, ಬೀದಿಗೆ ಬಿದ್ದಂತಹ ಸ್ಥಿತಿಯಾಗಿದೆ, ಕೂಲಿ ಕಾರ್ಮಿಕನಾಗಿ ದಿನಗೂಲಿ ಹಣದಲ್ಲೇ ಕುಟುಂಬ ನಿರ್ವಹಣೆ ಮಾಡಬೇಕಿದ್ದು ಕಂಗಾಲಾಗಿದ್ದೇವೆ, ಸರ್ಕಾರವೇ ನಮ್ಮನ್ನು ಕಾಪಾಡಬೇಕು ಅಂತ ಬಿರುಕು ಬಿಟ್ಟಿರುವ ಮನೆಯ ಅಬ್ದುಲ್ ರೆಹಮಾನ್ ಹೇಳಿದ್ದಾರೆ. ಇಲ್ಲಿ ಮನೆ ಮಾಡಿ 45 ವರ್ಷ ಆಯಿತು. ಆದ್ದರಿಂದ ನಮಗೆ ಏನು ಒಂದು ತೊಂದರೆ ಆಗಲಿಲ್ಲ. ಪಂಚಾಯತ್ ಆಫೀಸಿನವರು 6 ಇಂಚು ಪೈಪ್ ತಂದು ಅದು ಅಲ್ಲಿ ನೀರು ಯಾವಾಗ ನೀರು ಹೋಗುತ್ತೆ, 9 ತಿಂಗಳಿನಲ್ಲಿ ನೀರು ಹೋಗ್ತಾ ಇರ್ತದೆ. ಮಳೆ ಕೈದು 3 ತಿಂಗಳು ಮಾತ್ರ ಬಾಕಿ, ಎಲ್ಲ ದಿವಸದಲ್ಲಿ ನೀರು ಹೋಗ್ತದೆ. ಇಷ್ಟು 6 ಇಂಚು ಪೈಪ್ನಲ್ಲಿ ನೀರು ಮನುಷ್ಯರು ನಿಂದರೆ ಆ ನೀರು ತೆಗೆ ಹೋಗ್ತದೆ, ಅಷ್ಟು ಫಾಸ್ಟ್ ನೀರು ಅದು. ಆ ನೀರು ಹೋಗುವಾಗ ನಮ್ಮ ಈ ಕಟ್ಟುಂಟಲ್ಲ, ಕಲ್ಲಿನ ಕಟ್ಟುಂಟಲ್ಲ, ಸಾಧಾರಣ 15 ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ಕಲ್ಲು ಕಟ್ಟಿದ್ದು. ಅದರಲ್ಲಿ ಗೌರ್ಮೆಂಟ್ 1,5 ಲಕ್ಷ ರೂಪಾಯಿ ಕೊಟ್ಟರು. ಆ ಹಣ ಅದಕ್ಕೆ ಹಾಕಿತ್ತು. ಈ 15-20 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಕಲ್ಲು ಕಟ್ಟುಂಟಲ್ಲ, ಈ ಒಂದು ಮನುಷ್ಯರು ಇಲ್ಲಿ ನಿಂತರೆ ಇಷ್ಟು ಹೊಂಡಾಯ್ತು, ಆ ನೀರು ಹೋಯ್ತು, ಆ ಕಲ್ಲಿನ ಕಟ್ಟೆಲ್ಲ ಕೆಳಗೆ ಹೋಯಿತು, ನಮ್ಮ ಮನೆಗೆ ಹಾನಿ ಆಯಿತು, ಮನೆ ಒಡೆದು ಹೋಯಿತು, ಅಲ್ಲಿ ಗೋಡೆ ಬಿಚ್ಚಿ ಹೋಯಿತು, ಸೌದೆ ಅಲ್ಲಿ ಕೀಳ್ಮಾಟಿನಲ್ಲಿ ಅಲ್ಲಿ ಹೋಯ್ತು ಮನೆ, ಇಲ್ಲಿ ಒಳಗೆ ಟೈಲ್ಸ್ ಎಲ್ಲ ಕೆಳಗೆ ಬಿದ್ದಿತ್ತು, ಗೋಡೆ ಟೈಲ್ಸ್ ಎಲ್ಲ ಬಿದ್ದಿತ್ತು. ನಮ್ಮ ಮನೆ ಇರಲಿಕ್ಕೆ ಸಾಧ್ಯ ಇಲ್ಲ. ನಾವು 6 ಜನ ಇದ್ದೇನೆ ಇಲ್ಲಿ ಮನೆಯಲ್ಲಿ. ಇಲ್ಲಿ ಎಲ್ಲಿ ಹೋಗೋದು, ಯಾರ ಮನೆಯಲ್ಲಿ ಹೋಗಿ. ದೇರ್ಲಗಟ್ಟೆ ಬೆಲ್ಮ ಗ್ರಾಮ ಪಂಚಾಯತಿ ಒಳಪಟ್ಟಂಥ ಕಾಣಕೆರೆ ಪ್ರದೇಶದಲ್ಲಿ ಮೊನ್ನೆ ಧಾರಾಕಾರ ಮಳೆ ಬಂದ ಕಾರಣದಿಂದ ಇಲ್ಲಿ ಸರಿಸುಮಾರು 3 ಮನೆಗೆ ಹಾನಿಯಾಗಿದೆ. ಇಲ್ಲಿ ಸಾಧಾರಣ ಇನ್ನೂ ಕೆಲವು ಮನೆಗೆ ಹಾನಿಯಾಗುವಂಥ ಪರಿಸ್ಥಿತಿ ಇದೆ. ಗುಡ್ಡ ಕುಸಿತದಿಂದ ಈಗ 3 ಮನೆ ಖಾಲಿ ಮಾಡಿದೆ ಆಲ್ರೆಡಿ. ಇನ್ನೂ ಇರುವಂಥ ಮನೆಗಳಿಗೆ ದೊಡ್ಡ ಅಪಾಯ ಬರುವಂಥ ಪರಿಸ್ಥಿತಿ ಇದೆ. ಇದಕ್ಕೆ ಬೇಕಾದಂಥ ಎಲ್ಲ ಅಧಿಕಾರಿಗಳು ಬಂದು ಪರಿಶೀಲಿಸಿ ಇದಕ್ಕೆ ಬೇಕಾದಂಥ ಪರಿಹಾರವನ್ನು ಮಾಡಿಕೊಳ್ಳಬೇಕಾಗಿ ನಾನು ಈ ಮಾಧ್ಯಮದ ಪ್ರಕಾರ ಕಾಡು ಪ್ರದೇಶವಾಗಿರುವಂಥ ಹಲವಾರು ಮನೆಗಳು ಇಲ್ಲಿ ಇದೆ ಮತ್ತು 45 ವರ್ಷಗಳಿಂದ ಇಲ್ಲಿ ಮನೆಗಳು ನಿರ್ಮಿಸಿದ್ದಾರೆ. ಇವರು ಸರ್ಕಾರದ ಹಕ್ಕುಪತ್ರ ಇವರಿಗೆ ನೀಡಿದ್ದಾರೆ. ಇಷ್ಟು ವರ್ಷದಲ್ಲಿ ಯಾವುದೇ ಒಂದು ತೊಂದರೆ ಆಗದ ಕಾರಣ ಈ ವರ್ಷದ ಒಂದು ಮಳೆಯಿಂದಾಗಿ ತುಂಬ ಕಡೆಯಿಂದ ಭೂಕುಸಿತಗಳನ್ನು ಸಂಭವಿಸಿ 2-3 ಮನೆಗಳಲ್ಲಿ ಅಪಾಯ ಅಂಚಿನಲ್ಲಿದೆ. ಇದು ಒಂದು ತೊಂದರೆ. ಇಲ್ಲಿ ಇರುವಂಥ ಎಲ್ಲ ಜನರು ಒಂದು ಬಡಪಾಯಿಯ ಜನರಾಗಿರುತ್ತಾರೆ. ಇವರೊಂದು ಕೂಲಿ ಕೆಲಸ ಮಾಡುವಂಥವರಾಗಿದ್ದಾರೆ. ಇವರು ಏನೂ ಇವರಿಗೆ ಒಂದು ಪರಿಹಾರ ಒಂದು ಸರ್ಕಾರದ ಇಷ್ಟರವರೆಗೆ ಇವರಿಗೆ ಲಭಿಸಲಿಲ್ಲ. ಆದರೆ ಇದೊಂದು ದೊಡ್ಡ ದುರಂತವಾಗಿದೆ ಇಲ್ಲಿ ಈ ಕಾಣಕೆರೆ ಎಂಬ ಪರಿಸರದಲ್ಲಿ ನಡೆಯುವುದು ಹಲವಾರು ವರ್ಷದಿಂದ. ಇವರಿಗೆ ಒಂದು ಸೂಕ್ತವಾದ ಒಂದು ಪರಿಹಾರವನ್ನು ಇವರಿಗೆ ಲಭಿಸಬೇಕು. ಇವರ ಸರ್ಕಾರದಿಂದ ನಮ್ಮ ತಹಸೀಲ್ದಾರರು ಹಾಗೂ ನಮ್ಮ ಇಲ್ಲಿನ ಎಲ್ಲ ಪ್ರತಿನಿಧಿಗಳು ಇದಕ್ಕೆ ಬಂದು ಭೇಟಿ ನೀಡಿ ಇದನ್ನು ಪರಿಶೀಲಿಸಿ ಅವರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಡಬೇಕು.